ನಮಸ್ತೆ ಗೆಳೆಯರಿ. ನೋಡಿ, ಇದು ನಾವು ತೇಟ್ಲ ಅಂತ ಹೇಳ್ತಾರೆ. ಅದೇನು ಅಂತಂದ್ರೆ, ಈ ಕೆಸುವಿನ ಎಲೆ ಉಂಟಲ್ಲ, ಅದನ್ನು ಒಂದು ಸುರುಳಿ ಆಕೃತಿಯಲ್ಲಿ ಸುತ್ತಿ ಈ ಥರ ನೋಡಿ, ಈ ಥರ ಮಾಡುವಂಥದ್ದು. ಈ ಥರ ಇದನ್ನ ಒಂದು ಗಂಟಿನ ಆಕಾರದಲ್ಲಿ ಮಾಡ್ತಾರೆ. ಇದನ್ನ ಏನ್ ಮಾಡ್ತೇವೆ ಅಂತಂದ್ರೆ, ಈ ಸೌತೆ, ಆಮೇಲೆ ಈ ಹಲಸಿನ ಹಣ್ಣಿನ ಬೀಜ, ಇವುಗಳ ಒಟ್ಟಿಗೆ ಇದನ್ನ ಏನು ಸಾಂಬಾರಾಗಿ ಮಾಡಲಿಕ್ಕೆ ಇದು ತುಂಬಾ ಉಪಯುಕ್ತ. ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇದನ್ನು ವಿಶೇಷವಾಗಿ ಮಾಡ್ತಾರೆ. ನೋಡಿ, ಈ ತರ ಇದು ಕಟ್ಟುವುದು ಹೇಗೆ, ತೇಟ್ಲ ಅಂತ ಇದಕ್ಕೆ ಹೆಸರು. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಹೆಸರು ಇರಬಹುದು. ನಮ್ಮಲ್ಲಿ ತೇಟ್ಲ ಅಂತ ಹೇಳ್ತಾರೆ. ನೋಡಿ, ಇದನ್ನು ಕಟ್ಟುವುದು ಹೇಗೆ ಅಂತ ಹಿರಿಯರು ತೋರಿಸ್ಕೊಡ್ತಾರೆ. ನೋಡುವ. ನೋಡಿ, ಅದನ್ನ ಈ ತರ ಸುರುಳಿ ಸುತ್ತೋದು ಫುಲ್ಲು. ನೋಡಿ, ಈ ಥರ ಚೆನ್ನಾಗಿ ಸುರುಳಿ ಸುತ್ತಿ, ಆಮೇಲೆ ಅದನ್ನು ನಾವು ಯೂಶ್ವಲಿ ಯಾವ ಥರ ಗಂಟು ಕಟ್ತೇವೆ ಅದೇ ಥರ ಸ್ವಲ್ಪ ಅದನ್ನು ಇದು ಮಾಡಬೇಕೇನು, ಸುರುಳಿ ಸುತ್ತಿ ಮತ್ತೆ ಇನ್ನೊಮ್ಮೆ ಅದನ್ನು ಸುತ್ತೋದು. ಆವಾಗ ಏನಾಗ್ತದೆ, ಆ ಸುರುಳಿ ಬಿಟ್ಟು ಹೋಗುವುದಿಲ್ಲ ಅನ್ನುವಂಥದ್ದು ಒಂದು ಅದರಲ್ಲಿ ವೈಜ್ಞಾನಿಕವಾದಂಥ ಒಂದು ವಿಚಾರ. ನೋಡಿ, ಬಹಳ ನಾಜೂಕಾಗಿ ಮಾಡಬೇಕು. ಯಾಕೆಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಈ ಎಲೆ ಹರಿದು ಹೋಗ್ತದೆ. ಆವಾಗ ತೇಟ್ಲ ಅಂತ ಅನಿಸ್ಕೊಳ್ಳುವುದಿಲ್ಲ ಅದು. ನೋಡಿ ನೋಡಿ, ಈಗ ಆಯ್ತು. ಇನ್ನೊಂದು ತೋರಿಸ್ಕೊಡಿ ಹಿರಿಯರಿ. ನೋಡಿ, ಇದು ಕೆಸುವಿನ ಎಲೆ ಈ ಭಾಗ. ನೋಡಿ, ನುಣುಪಾದ ಭಾಗ ಹೊರಗಡೆ ಇದ್ದು, ಈ ದೊರಗಿನ ಭಾಗವನ್ನ ನಾವು ಅಂದ್ರೆ ಎಲೆಯ ಹೊರಭಾಗ ಏನಿದೆ ಅದನ್ನು ಒಳಗಡೆ ಇಟ್ಕೊಂಡು ಸುರುಳಿ ಸುತ್ತೋದು. ಎಲೆಯ ಒಳಭಾಗ ಹೊರಗಡೆ ಬರಬೇಕು, ಹೊರಭಾಗ ಒಳಗಡೆ ಇರಬೇಕು. ಆ ಥರ ನೋಡಿ. ಈಗ ಅದನ್ನ ನೋಡಿ, ಈ ಥರ. ಈ ಬೇರೆ ಎಲ್ಲ ನಾವು ಸಾಮಾನ್ಯವಾದಂಥ ಗಂಟು ಕಟ್ತೇವಲ್ಲ, ನಾಟ್, ಅದೇ ಥರ ಇದನ್ನ ಮಾಡೋದು. ನೋಡಿ, ಈಗ ಆಯ್ತು. ಹೆಚ್ಚು ಒತ್ತಡ ಹಾಕ್ಲಿಕ್ಕಿಲ್ಲ ಅದಕ್ಕೆ. ಹೆಚ್ಚು ಒತ್ತಡ ಹಾಕಿದ್ರೆ ಎಲೆ ಹರಿದು ಹೋಗ್ತದೆ. ಇದನ್ನು ನಾವು ತೇಟ್ಲ ಅಂತ ಹೇಳ್ತೇವೆ. ನೋಡಿ, ಒಂಥರ ಸಣ್ಣ ಬಟರ್ಫ್ಲೈ ಥರ ಕಾಣಿಸುತ್ತೆ, ಚೆನ್ನಾಗಿದೆ. ಇದನ್ನು ನಾವು ಆಗಲೇ ಹೇಳಿದಾಗೆ ಸೌತೆ ಅಥವಾ ಈ ಹಲಸಿನ ಹಣ್ಣಿನ ಬೀಜ ಅದರ ಜೊತೆಗೆ ಇದನ್ನು ಸೇರಿಸಿ ಆ ಒಂದು ಸಾಂಬಾರು ಮಾಡುವಾಗ ಬಹಳ ರುಚಿಕರ ಆಗಿರ್ತದೆ. ವಂದನೆಗಳು ಗೆಳೆಯರೇ, ನಮಸ್ಕಾರ.